ಕಳೆದ 72 ದಿನದಿಂದ ರೈತರು ಪ್ರತಿಭಟನೆ ನಡೆಸುತ್ತಿದ್ದರೂ ಕೂಡ ಬಿಜೆಪಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಸ್ಪಂದಿಸುತ್ತಿಲ್ಲ. ಬದಲಾಗಿ ರೈತರನ್ನ ಇನ್ನಿಲ್ಲದಂತೆ ಅವಮಾನಿಸುತ್ತಿದೆ. ರೈತರ ಪರವಾಗಿ ಧ್ವನಿ ಎತ್ತುವವರ ವಿರುದ್ಧ ಪ್ರಕರಣ ದಾಖಲಿಸಿ ಅನ್ಯಾಯ ಎಸಗುತ್ತಿದ್ದಾರೆ ಎಂದು ಮಾಜಿ ಸಚಿವ ರಮಾನಾಥ ರೈ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಿಜೆಪಿಯ ಪರವಾಗಿ ಮಾತನಾಡಿದವರು ಮಾತ್ರ ದೇಶ ಪ್ರೇಮಿಗಳು ಮತ್ತು ವಿರುದ್ಧವಾಗಿ ಮಾತನಾಡಿದವರನ್ನ ದೇಶದ್ರೋಹಿಗಳು ಎಂಬಂತೆ ಕೇಂದ್ರ ಸರ್ಕಾರ ಬಿಂಬಿಸುತ್ತಿದೆ. ಈ ಬೆಳವಣಿಗೆಯು ಒಳ್ಳೆಯದಲ್ಲ. ಬಿಜೆಪಿಯು ಜನಸಾಮಾನ್ಯರ ಹಿತ ಕಾಪಾಡುವ ಬದಲು 4-5 ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ರಮಾನಾಥ ರೈ ಆಪಾದಿಸಿದರು. ಬಿಜೆಪಿ ಜನಸಂಘ ಒಂದು ಸಂದರ್ಭದಲ್ಲಿ ಬರೀ ವ್ಯಾಪಾರಿಗಳ ಪಕ್ಷವಾಗಿದೆ. ಅದು ಈಗಲೂ ಕೂಡ ವ್ಯಾಪಾರಿಗಳ ಪಕ್ಷ. ಮೊದಲು ಕೆಲವು ವ್ಯಾಪಾರಿಗಳ ಬಗ್ಗೆ ಅದು ಯೋಚನೆ ಮಾಡ್ತಿತ್ತು. ಈಗ ಕೇವಲ 5-6 ಕಾರ್ಪೊರೇಟ್ ಸಂಸ್ಥೆಗಳ ಹಿತವನ್ನಷ್ಟೇ ಗಮನಿಸ್ತಕ್ಕಂಥ ಪಕ್ಷ ಆಗಿದೆ. ಇವತ್ತು 72ನೇ ದಿವಸ ರೈತರ ಚಳವಳಿ. ಟಿಕಾಯತ್ ಅವರು ರೈತ ನಾಯಕರಾಗಿದ್ದರು. ಪ್ರತಿಭಟನೆ ರೈತರ ಹಕ್ಕು. ಟಿಕಾಯತ್ ಕಾಂಗ್ರೆಸ್ ವಿರುದ್ಧ ಅನೇಕ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧಿ ನಿಲುವನ್ನು ತಾಳಲಿಲ್ಲ. 15 ಜನ ಸಂಸತ್ ಸದಸ್ಯರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇವರು ಅವಕಾಶ ಕೊಡ್ತಾ ಇಲ್ಲ. ಪ್ರತಿ ಮಾತಿಗೆ ರೈತರನ್ನ ಅಪಮಾನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮಾವೋವಾದಿಗಳು ಅಂತ ಹೇಳ್ತಾರೆ, ಉಗ್ರವಾದಿಗಳು ಅಂತ ಹೇಳ್ತಾರೆ, ಖಲಿಸ್ತಾನವಾದಿಗಳು ಅಂತ ಹೇಳ್ತಾರೆ. ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತಾ ಇದ್ದೀನಿ. ಇಂದಿರಾ ಗಾಂಧಿ ಈ ದೇಶಕ್ಕೆ ಪ್ರಾಣ ಅರ್ಪಣೆ ಮಾಡಿದ ಖಾಲಿಸ್ತಾನಕ್ಕೆ ಬೇಕಾಗಿತ್ತು. ಇದು ಅರ್ಥ ಮಾಡಬೇಕು. ಪ್ರತಿಯೊಬ್ಬ ಬಿಜೆಪಿಯನ್ನು ಅರ್ಥ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷ ಲುಕ್ಮಾನ್ ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೆಕೆ ಶಾಹುಲ್ ಹಮೀದ್, ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷದ ನಾಯಕ ಅಬ್ದುಲ್ ರೌಫ್, ಮೂಡಾ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡಿಜಲ್, ಮಾಜಿ ಮೇಯರ್ಗಳಾದ ಶಶಿಧರ್ ಹೆಗ್ಡೆ, ಭಾಸ್ಕರ್ ಮೊಯ್ಲಿ, ಕಾರ್ಪೊರೇಟರ್ ನವೀನ್ ಡಿಸೋಸಾ, ಮಾಜಿ ಕಾರ್ಪೊರೇಟರ್ ಅಪಿ, ಪಕ್ಷದ ಮುಖಂಡರಾದ ಪೃಥ್ವಿರಾಜ್ ಕೆ, ಟಿಕೆ ಸುಧೀರ್, ಸದಾಶಿವ ಉಳ್ಳಾಲ್ ಉಪಸ್ಥಿತರಿದ್ದರು.